ಸಾಮಾಜಿಕ, ಧಾರ್ಮಿಕ ಹಾಗೂ ಕಲಾ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ದ್ವೀಪದೇಶ ಬಹರೇನ್ನ ಅಮ್ಮ ಕಲಾವಿದರು ವತಿಯಿಂದ ಶ್ರೀ ಶನೀಶ್ವರ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ವಿಶೇಷ ಭಜನಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಮನಾಮನಗರದ ಶ್ರೀಕೃಷ್ಣ ಮಂದಿರ ಸಭಾಂಗಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ತಾಯ್ನಾಡಿನಿಂದ ಆಗಮಿಸಿದ ಪುರೋಹಿತ ಹರ್ಷ ಬೆಟ್ ಪೆರುವಾಯಿ ಅವರು ಕಥಾಶ್ರವಣ, ಧಾರ್ಮಿಕ ಪ್ರವಚನ, ಪೂಜಾ ವಿಧಿವಿಧಾನಗಳನ್ನು ವಿದ್ಯುಕ್ತವಾಗಿ ನೆರವೇರಿಸಿ ಭಕ್ತಾದಿಗಳನ್ನ ಹರಿಸಿದ್ರು. ವಿಶೇಷವಾಗಿ ಮಕ್ಕಳ ತಂಡ, ಮಹಿಳೆಯರ ಹಾಗೂ ಪುರುಷರ ತಂಡಗಳಿಂದ ಕುಣಿತ ಭಜನೆಯ ಮೂಲಕ ಸಂಕೀರ್ತನಾ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಪ್ರಸ್ತುತಿಗೊಂಡಿತು. ಹರಣಿ ಉತ್ಕರ್ಷ ಶೆಟ್ಟಿ, ನಮಿತಾ ಸಾಲ್ಯಾನ್, ಯಕ್ಷಿತ್ ಶೆಟ್ಟಿ, ದಿವ್ಯರಾಜ್ ರೈ, ಸುಧೀರ್ ಶೆಟ್ಟಿಯವರು ಭಜನಾ ತರಬೇತಿ ನೀಡಿ ಸಹಕರಿಸಿದ್ರು. ಮಂಗಳಾರತಿ, ಪ್ರಸಾದ ವಿತರಣೆಯ ಬಳಿಕ ವಿಶೇಷ ಅನ್ನಪ್ರಸಾದ ಭೋಜನ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಪುರೋಹಿತ ಹರ್ಷ ಭಟ್ ಅವರನ್ನ ಅಮ್ಮ ಕಲಾವಿದರು ಬಹರೈನ್ ಸದಸ್ಯರೊಡಗೂಡಿ ಶಾಲು ಸ್ಮರಣಿಕೆ ನೀಡುವ ಮೂಲಕ ಗೌರವಿಸಿದ್ರು. ब्यूरो रिपोर्ट V4 News 24/7 बहरैन।